ಚೆಕ್ ಬೌನ್ಸ್ ಪ್ರಕರಣಡು ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ವಿನಾಕಾರಣ ತಿಕಲ್ಪಾಯರ ಪ್ರಯತ್ನ ಬರೊಂದಿತದು ಸಾಮಾಜಿಕ ಜಾಲತಾಣಲೆಡು ಬೈದಿನ ಸುದ್ದಿಲೆಡು ಒವ್ವಿಯ ಸತ್ಯಾಂಶ ಇಜ್ಜಿ ಪಂಡದು ಜಿಲ್ಲಾ ಕಾಂಗ್ರೆಸ್ ಪ್ರತಿನಿಧಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ದ ಮಾಜಿ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಕೋಡ್ಜಾಲ್ ಸುದ್ದಿಗೋಷ್ಠಿಡು ತಿಳಿಪಾದರು. ಕೊಣಾಜಿ ಗ್ರಾಮ ವ್ಯಾಪ್ತಿಡು ಬೇತೆ ಬೇತೆ ಅಭಿವೃದ್ಧಿ ಯೋಜನೆಲೆನ್ ಪಾಡೊಂದು ಜನಸಾಮಾನ್ಯರಿಗೆ ಕೈತಲಾದಿತ್ತಿನ ಅಧ್ಯಕ್ಷರು ಚಂಚಲಾಕ್ಷಿಯರ್ನ ಜನಪ್ರಿಯತೆಂತುವುದು ತಡೆಯರಾವಂದೆ ಈ ಕೃತ್ಯನ ಮಲ್ತದಿರ್ ಪಂಡದು ಆರೋಪ ಮಲ್ತೇರು. ಸಾಮಾಜಿಕ ಜಾಲತಾಣಗಳಲ್ಲಿ ಕೊಣಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಶ್ರೀಮತಿ ಚಂಚಲಾಕ್ಷಿ ಅವರು ನಾಪತ್ತೆಯಾಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ ಎಂಬುದಾಗಿ ಒಂದು ಸುಳ್ಳು ವದಂತಿಯನ್ನು ಹಬ್ಬಿಸಲಾಗಿದೆ. ಇದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದ ಹಾಗೂ ಸುಳ್ಳು ಸುದ್ದಿಯಾಗಿರುತ್ತದೆ. ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಶ್ರೀಮತಿ ಚಂಚಲಾಕ್ಷಿ ಅವರು ತಮ್ಮ ಸ್ನೇಹಿತೆಯೊಬ್ಬರಿಂದ ತಮಗೆ ಸ್ವಲ್ಪ ಸಾಲವನ್ನು ತೆಕ್ಕೊಂಡು ಸ್ವಲ್ಪ ತೊಂದರೆ ಲೇವಾದೇವಿ ವ್ಯವಹಾರ ಮಾಡಿದಾಗ ಅದನ್ನು ಸಮಯಕ್ಕೆ ಸರಿಯಾಗಿ ಅವರಿಗೆ ಹಿಂದಿರಿಸಲಿಕ್ಕೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿನಿಂದ ಸಾಧ್ಯವಾಗಲಿಲ್ಲ. ಈ ಬಗ್ಗೆ ಅವರಿಬ್ಬರಲ್ಲಿ ಸ್ವಲ್ಪ ಮನಸ್ತಾಪವಾಗಿ ಅದು ಒಂದು ಸಮನ್ಸ್ ಏನೋ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆಗೆ ಬಂದಿರ್ತದೆ. ಅದರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೇವೆ. ಈ ತಲೆಮರೆಸಿಕೊಂಡಿದ್ದಾರೆ ಎಂದು ಹೇಳಿದವರು ನಮ್ಮ ಚಂಚಲಾಕ್ಷಿ ನಮ್ಮ ಗ್ರಾಮ ಪಂಚಾಯತಿನ ಆ ದಿನ ನನ್ನದೇ ಸಹೋದರನ ಮದುವೆಯಲ್ಲಿ ಭಾಗವಹಿಸಿ ಪಂಚಾಯತಿನ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಕೆಲಸಕ್ಕಾಗಿ ಮಂಗಳೂರಿಗೆ ಹೋಗಿ ತಮ್ಮ ಮನೆಯಲ್ಲೇ ಇದ್ದರು. ಇದು ಒಂದು ರಾಜಕೀಯ ಹುನ್ನಾರಕ್ಕಾಗಿ ಒಬ್ಬ ದಲಿತ ಮಹಿಳೆ ಪಂಚಾಯತಿ ಅಧ್ಯಕ್ಷೆಯಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಿರುವಾಗ ಅವರ ತೇಜೋವಧೆ ಮಾಡುವುದು, ಇದನ್ನು ನಾವು ಕೊಣಾಜೆ ವಲಯ ಕಾಂಗ್ರೆಸ್ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಈ ಪ್ರಪಂಚದಲ್ಲಿ ಲೇವಾದೇವಿ ವ್ಯವಹಾರ ಮಾಡದವರು ಯಾರೂ ಕೂಡ ಇಲ್ಲ, ಅದು ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಈ ಒಂದು ಖಾಸಗಿ ವ್ಯವಹಾರವನ್ನು ರಾಜಕೀಯವಾಗಿ ಬಳಸಿಕೊಂಡು ಒಬ್ಬ ಮಹಿಳೆ ಅವರ ತೇಜೋವಧನೆ ಮಾಡುವುದು ಎಷ್ಟು ಸರಿ ಎಂಬುದನ್ನು ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಯಾರದನ್ನು ಮಾಡ್ತಾ ಇದ್ದಾರೆ ವಿರೋಧಿಗಳು, ಅವರು ಕೂಡ ಒಮ್ಮೆ ಇದರಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿರ್ತದೆ ಎಂಬುದಾಗಿ ನಾವು ಹೇಳಕ್ಕೆ ಬಯಸ್ತೇವೆ. ಇದೇ ಈಗ ಯಾರು ಅವರನ್ನು ವಿರೋಧ ಮಾಡುತ್ತಿದ್ದಾರಾ ಈ ವಿಷಯವನ್ನು ಈ ಹಿಂದೆ ಸರ್ಕಾರದ ಮೀಸಲಾತಿ ಪ್ರಕಾರ ಅರ್ಹವಾಗಿ ಚಂಚಲಾಕ್ಷಿ ಅವರು ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿ ಆಯ್ಕೆಯಾದಾಗ ಕೂಡ ಅದನ್ನು ಕೋರ್ಟಿನ ಮೆಟ್ಟಲೇರಿ ಅದನ್ನು ತಡೆಯಲಿಕ್ಕೆ ಪ್ರಯತ್ನಿಸಿ ಅವರು ಹತಾಶರಾದರು. ಇದೀಗ ಹತಾಶರಾಗಿ ಪುನಃ ಅವರ ಖಾಸಗಿ ವ್ಯವಹಾರವನ್ನು ರಾಜಕೀಯ ಲಾಭಕ್ಕಾಗಿ ಎಳೆದು ತಂದು ಅವರ ತೇಜೋವಧೆ ಮಾಡುವುದನ್ನು ನಾವು ಭಾಳ ತೀಕ್ಷ್ಣವಾಗಿ ಖಂಡಿಸ್ತೇವೆ. ಮತ್ತು ಇಂಥವರಿಗೆ ರಾಜಕೀಯ ಲಾಭಕ್ಕೋಸ್ಕರ ಯಾರು ಮಾಡ್ತಾರೆ ಅದನ್ನು ಕೊಣಾಜೆ ಗ್ರಾಮದ ಮಹಾಜನತೆ ಸರಿಯಾಗಿ ಅರ್ಥ ಮಾಡಿಕೊಂಡಿದೆ ಎಂಬುದು ಕೂಡ ನಮ್ಮ ವಿಶ್ವಾಸ. ಇವತ್ತು ನಾವು ಕೊಣಾಜೆ ಗ್ರಾಮದ ಹಿರಿಯರು ಭಾಳ ತಲೆತಲಾಂತರಗಳಿಂದ ಇಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ಒಟ್ಟಿಗೆ ಬಾಳಿ ಬದುಕಿದವರು. ನಮ್ಮ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಾವೆಲ್ಲ ಸೇರಿಕೊಂಡು ಇಲ್ಲಿ ಎಲ್ಲ ಪಂಚಾಯತಿನ ಎಲ್ಲ ಸದಸ್ಯರು ಸೇರಿಕೊಂಡು ನಮ್ಮ ಶಾಸಕರ ಒಂದು ಅನುದಾನಗಳನ್ನು ಉಪಯೋಗಿಸಿ ಈ ಗ್ರಾಮದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಸಹಿಸದ ನಮ್ಮ ವಿರೋಧಿಗಳು ಈ ರೀತಿಯ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಅವರಿಗೆ ಶೋಭೆ ತರುವಂಥದ್ದಲ್ಲ. ಒಬ್ಬ ದಲಿತ ಮಹಿಳೆ, ಅವಳು ಒಂದು ಹೆಣ್ಣು ಮಗಳು, ಅವರು ಸರಿಯಾಗಿ ಕೆಲಸ ಮಾಡುತ್ತಿರುವಂಥ ಈ ಗ್ರಾಮ ಪಂಚಾಯತಿನ ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪಂಚಾಯತಿನ ಸದಸ್ಯರನ್ನು ಒಗ್ಗೂಡಿಕೊಂಡು ಪಕ್ಷಭೇದವಿಲ್ಲದೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಜಕೀಯಕ್ಕಾಗಿ ಇಂತಹ ಎಲ್ಲ ಇಂತಹ ವ್ಯವಹಾರಗಳನ್ನು, ಖಾಸಗಿ ವ್ಯವಹಾರಗಳನ್ನು, ವೈಯಕ್ತಿಕ ವಿಚಾರಗಳನ್ನು ತಂದು ಅವರನ್ನು ತೇಜೋವಧೆ ಮಾಡುವುದು ಸರಿಯಲ್ಲ. ಈ ವಿಷಯವನ್ನು ತಮ್ಮ ವಿರೋಧಿಗಳಿಗೆ ಇನ್ನಾದರೂ ನಿಲ್ಲಿಸಬೇಕು, ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಕಷ್ಟಕಾಲಡು ಸಾಲಗೆ ತೊಂದಿನ 3 ಲಕ್ಷ ರೂಪಾಯಿನ ಪಿರಕೊರಿಯರೆ ಒಂತೆ ಕಾಲಾವಕಾಶಕ್ಕೆ ಎಂದಿತ್ತಂಡಲ್ಲ ಶೈನಿ ಡಿಸೋಜಾ ಕೊಣಾಜೆ ಪಂಚಾಯತ್ ಅಧ್ಯಕ್ಷರನ್ನ ಮಾನಹಾನಿ ಮಲ್ಪೊಡು ಪನ್ಪಿನ ದುರುದ್ದೇಶಡು ಈ ಪ್ರಕರಣ ಮಲ್ಲ ಮಲ್ತದೇರು ಇತ್ತೆ ಎಂಚಾಂಡಲ 3 ಲಕ್ಷ ರೂಪಾಯಿನ ದೆಪ್ಪಾದು ಕೊರ್ಲೆ ಪಂಡದು ನಟ್ಟೊಂದುಲೇರು ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕೋಶಾಧಿಕಾರಿ ಶೌಕತ್ ಅಲಿ ತೆರಿಪಾಯರು. ನಿಮಗೆ ಒಮ್ಮೆಲೆ ಕೊಡುವುದಕ್ಕೆ ಕಷ್ಟ ಆಗ್ತದೆ. ಈಗ ನಿಮಗೆ ಒಂದು 65,000 ಕೊಡ್ತೇನೆ, 1 ಲಕ್ಷವನ್ನು ನಿಮಗೆ ನಾನು ಒಂದು 3 ತಿಂಗಳ ಹಂತದಲ್ಲಿ ಕೊಡ್ತೇನೆ. ಇಲ್ಲ ನನಗೆ ಈಗಲೇ ಕೊಡಬೇಕು, ಈಗ ಕೊಡಬೇಕಂತ ನೀವು ನಿಲ್ಲಿಸಿದ್ರೆ ನನ್ನ ಹತ್ರ ಆಗಲಿಕ್ಕಿಲ್ಲ. ಅವರ ವಕೀಲರು ಮಾತಾಡಿದೆ. ಚಂಚಲಾಕ್ಷಿ ಅವರು ಯಾರು ಅವರ ವಕೀಲರಿದ್ದಾರೆ ಮತ್ತು ನಮ್ಮ ವಕೀಲರ ಮಾತಾಡಿ ಸಂಧಾನದಲ್ಲಿ ಇಲ್ಲ ನಾನು ಮಾಡ್ತೇನೆ, ನನಗೆ ದುಡ್ಡು ಸಿಕ್ಕಂತ ಪರವಾಗಿಲ್ಲ, ನಿಮ್ಮ ಮಾನಹಾನ ಮಾಡ್ತೇನೆ ಅಂತ ದೃಷ್ಟಿಯಲ್ಲಿ ಹೋಗೋದು. ಈಗ ಸ್ಟೇ ಸಿಕ್ಕಿದ ನಂತರ ಹತಾಶರಾಗಿ
ಸಾಮಾಜಿಕ ಜಾಲತಾಣಗಳು ಕೆಲವು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಇನ್ನು ಅದು ಆಗುವುದಿಲ್ಲ ಅಂತ ಹೇಳುವಾಗ ಈ ರೀತಿ ಮಾನವ ಈಗ ಸಂಧಾನಕ್ಕೆ ಬಂದಿದ್ದಾರೆ, ನನಗೆ ಆ ದುಡ್ಡನ್ನು ನೀವು ತೆಗೆಸಿಕೊಡಿ, ನಾನು ಮಾತುಕತೆಗೆ ರೆಡಿ ಇದ್ದೇನೆ. ಕೊಣಾಜೆ ವಲಯ ಕಾಂಗ್ರೆಸ್ ಅಧ್ಯಕ್ಷರು ದೇವಣ್ಣ ಶೆಟ್ಟಿ, ಸದಸ್ಯರು ಅಚ್ಯುತ ಗಟ್ಟಿ, ರವಿ ಡಿಸೋಜಾ, ಇಕ್ಬಾಲ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಪದ್ಮಾವತಿ, ಜಿಲ್ಲಾ ಪರಿಶಿಷ್ಟ ಜಾತಿ ಪಂಗಡದ ಜಿಲ್ಲಾ ಸಮಿತಿ ಸದಸ್ಯರು ಪದ್ಮನಾಭ ನರಿಂಗಾನ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಕೊಣಾಜೆ ಪಂಚಾಯತ್ ಅಧ್ಯಕ್ಷರು ಚಂಚಲಾಕ್ಷಿ ಪೊಸಕುರಲ್ಲೊಟ್ಟಿಗೆ ಪಾತ್ರರೊಂದು ಶೈನಿ ಡಿಸೋಜಾ ತನ್ನ ಕಷ್ಟ ಕಾಲಗೂ ಸಾಕಾರ ಮಲ್ತೀನಿ ಅಂದು ಆವಡಾಯಿನ 3 ಲಕ್ಷ ರೂಪಾಯಿನ 15 ದಿನದ ಉಳ್ಳಾಯಿ ಪಿರಕೊರ್ಪೆ ಪಂಡನಲ ಪ್ರಕರಣನು ಉದ್ದ ಮಲ್ತಿನವು ಸರಿಯತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪನ್ಪುನೇನು ಗುರಿ ಮಲ್ತದು ತನ್ನ ಮಿತ್ತು ಬಾಣ ಬುಡ್ನಾವು ಮನಸ್ಸುಗುವಂತೆ ಬೇಜಾರಾತಡು. ಆಡ ಸುಳ್ಳು ಸುದ್ದಿಲೆಗೆ ಪೋಡಿದು ಸಾಮಾಜಿಕ ಜೀವನರ್ದು ಪಿರಪೋಪ್ನ ಪ್ರಶ್ನೆನೇ ಇಚ್ಚಿ ಪಂಡದು ತೆರಿಪಾಯರು. ಬಂದಾಗ ವಾರಂಟ್ ಬರ್ತದ ಇದನ್ನ ಹಿಂಗೆ ಗೊತ್ತು ಚಿಲ್ಲಡು ದಯಪಣ ಯಾನ ಪಂಚಾಯತ್ ಅಧ್ಯಕ್ಷ ಆದ ಪುನಗ ಯಾನು ಬೇತೆ ಬೇತೆ ಫೀಲ್ಡ್ ಬೇತೆ ಬೇತೆ ಜಾಗೆಗೆ ಪೋಡಾಪುಂಡು ಪೋಡವನ್ನು ಪುನಗ ಯಾನ ಅಂಚೆಂಚಿ ಪೋಂದುಪ್ಪು ಎನ್ನ ಚಲನವಲ್ಲ ಬೇತೆ ಬೇತೆ ಕಟ್ಟಿ ಉಪ್ಪುಂಡು ಅಂಚದು 15 ಗಂಟೆ ಮುಟ್ಟ ಯಾನ ಆನಿದ ದಿನ ಇಲ್ಲಡೆ ಇತ್ತೆ 15 ಗಂಟೆ ಹಿಡಿದ ಕೊಂಚ ಎನ್ನ ಗ್ರಾಮದನೆ ಸಾದಿಕ್ ಪನ್ಪುನಾರನ ಮದಿಮೆ ಎತ್ತನು ಆ ಮದಿಮೆಗೆ ಎಂಕಲ್ ಪೋತಾ 15 ಗಂಟೆನಾಗ ಈಗ ಪೂರ ಸಾಕ್ಷಾಧಾರ ಉಂಡು ಬಕ್ಕ ಅಲ್ಪಡ್ದ ಬಕ್ಕ ಬಂದಾಗ ಮುಜಿ 4 ಗಂಟೆ ಆತದು 4 ಗಂಟೆ ಅಂತ ಯಾನು ಎನ್ನ ಇಲ್ಲಡೆ ಇತ್ತೆ ಓಡೆಲ್ಲ ಬೋದು ಎನ್ನ ಗ್ರಾಮನ ಬಿಡೋದು ಯಾನು ಪೋತು ಜೋಡಿಗಲ ಮನದನಿ ಎಂಕ್ ಕುಡ್ಲಾಗ ಎನ್ನ ಪರ್ಸನಲ್ ಬೇಲೆಗೆ ಎಂಕ ಪೋಯರೆತ್ತನು ಪೋತೆ ಎನ್ನ ಕೆಲಸ ಪುರ ಮುಗೀತದೆ ಯಾನು ಬೈದೆ ಅಂಚನೆ ಬೈಯಾಗ ಕೋರ್ಟ್ಗಳ ಲಾಯರ್ ಎನ್ನ ವಕೀಲರೆಲ್ಲ ಯಾನು ಮೀಟಾಯರ ಪೋತೆ ಇಂಕ ಸಮನ್ಸ್ ಬೈದನು ಪಡ್ಡದು ಎನ್ನ ಆತ್ಮೀಯರ ಐನಂಚಿನ ವಕೀಲರು ಎಂಕ ತಿರಿಪಾದೇರು ಮಾಹಿತಿ ತಿರಿಪಾನಕ ಯಾನು ಪಂಡೆರಡ ನೆಕ್ಕದಾದ ಕ್ರಮದೆತ್ತ ನೋಡ ಅವನ್ ದೆತ್ತ ಒಂದು ದೆಪ್ಪಲೆ ಯಾನು ಬರ್ಪೆ ಇರೆಗೆ ತಿಕ್ಕುವೆ ಬತ್ತದ ಮೀಟಾಪೆ ಅಡಿ ಕೋರ್ಟು ಬರ್ಪೆ ಅನ್ಕೊಂಡೆ ಯಾನು ಪೋತೆ ಬಯ್ಯಾನಾಗ ಮಧ್ಯಾಹ್ನ ಬಕ್ಕ ಪೋತೆ ಹೋದು ಅಲ್ಪ ಕೋರ್ಟ್ ಬೇಲ್ ಜೆತ್ತೊಂದೆ ಎನ್ನ ಕೆಲಸನೇ ಅನ್ಮಂತದ್ದು ಬೈದೆ ಬೇಲ್ ಜೆತ್ತೊಂದು ಬಕ್ಕ ಸಬ್ಮಿಟ್ ಆದಡ್ಡೆಗೆ ಸ್ಟೇಷನ್ಗೆ ಐಡ್ದು ಬೊಕ್ಕ ಬಯ್ಯಾನಾಗ ಇದು ಈ ಸುದ್ದಿ ಪೂರ ಇಂಚ ಪರಾರಿ ಆತೇರು ಇಂಚಾತೇರು ಬಂದದು ಮಾಹಿತಿ ಪೂರ ಸರ್ಕ್ಯುಲೇಟ್ ಆಗ್ತದೆ ಬಟ್ ಅವು ಪೂರ್ತಿ ಅದು ತಪ್ಪು ಯಾನು ಎನ್ನ ಗ್ರಾಮನ ಬಿಡ್ದು ಎನ್ನ ಗ್ರಾಮದ ಜನತೆಯನ್ನು ಬಿಡ್ದು ಯಾನು ಓಡೆಗ್ಲ ಪೋಪುಜಿ ಓಡೆಗೆ ಪೋಪಲ್ನ ಹೆಚ್ಚಿ ಅಂಚಿನ ಅವಶ್ಯಕತೆ ಎಂಕಿಜ್ಜಿ ಬೊಕ್ಕ ಆರು ಶೈನಿ ಪನ್ಪುನಾರು ವಾರೆಂಟ್ 15 ಕಾರಣ ಅವು ಎಂಕಲ ವೈಯಕ್ತಿಕ ವಿಚಾರ 2019 ಯಾನ್ಲ ಅಲ್ಲ ಆತ್ಮೀಯ ಗೆಳತಿ ಇತ್ತೆಲ್ಲ ಗೆಳತಿಯನ್ನು ದುಂಬುಲ ಗೆಳತಿ ನನ್ನಲ್ಲ ಆಲ ಫ್ರೆಂಡೇ ಯಾನಾಲು ದೂರದಲ್ಲಿ ಬಂಡದೆ ಯಾನಲ್ಲಿ ದೂರುಜಿ ಆಲೆನ ಆತ್ಮೀಯ ಸ್ನೇಹಿತೆ ಎನ್ನ ಕಷ್ಟ ಕಾಲ ಒಂದಿನ ಹೆಲ್ಪ್ಗೆ ಅನ್ನಗ ಫ್ರೆಂಡ್ಶಿಪ್ ಹಿಡಿಯೋರಲ್ಲ ಹೆಲ್ಪ್ ಕೇನ್ನಾಗ ಹೆಲ್ಪ್ ಆತಲು ಆ ಹೆಲ್ಪ್ಗೆ ಯಾನು ಅಲ್ಲಿಗೆ ಚಿರಋಣಿ ಆದಿಲ್ಲ ಆಂಡ ಐಟಲ ಯಾನು ಅಲ್ಲಿಗೆ ಒಂಚೂರು ಪೇಮೆಂಟ್ ಕೊರ್ರೆ ಬಾಕಿ ಇತ್ತಲು ಅರ್ಧ ವರ್ಷ ಕೊರತೆ ಒಂತೆ ಬಡ್ಡಿದ ಕಾಸಲ ಕೊರತೆ ಪಕ್ಕ ಒಂತೆ ಬಾಕಿ ಆತಲು ಬಾಕಿ ಐನಿಕ್ ಯಾನು ಒಂತೆ ಟೈಮ್ ಕಾಲಾವಕಾಶನಕ್ಕೆ ಏನ್ದೆಲ್ಲ ಕಾಲಾವಕಾಶನಕ್ಕೆ ಏನಾಗ ಯಾನು ಎಂಕ ಆತದೆ ಆಲ್ ಪಣ್ಣ ಟೈಮಿಗೆ ಎಂಕ ಕೊರಿಯರ್ ಈರ್ ಪಣ್ಣ ಟೈಮಿಗೆ ಎಂಕ ಕೊರಿಯರ್ ಆಪುಜಿ ಆಪುಣು ನಾನು ಮಾತ್ರ ಅನ್ಕೊಂಡು ಹೆಚ್ಚಿನ ಪನಿಯರ್ ಆಪುಜಿ ಇಂಕ ಒಂತೆ 15 ದಿನ 20 ದಿನ ಟೈಮ್ ಕೊರ್ಲೆ ಪಣ್ಣದು ಪಾತಿರ್ದು ಅರ್ನ ಶೈನಿನ ಲಾಯರ್ ನಡೆಲ್ಲ ಪೋದು ಪಾತಿರ್ದು ಬರ ಬೈದೆ ಯಾನು ಪಾತಿರ್ದು ಬತ್ತದಲ್ಲ 6 ಡೈರೆಕ್ಟ್ ಅರೆಸ್ಟ್ ವಾರೆಂಟ್ 11 ಬೈದೇರು ಎಂಕ ಅವು ಗೊತ್ತಿಚ್ಚಿ ಸೊ ಅರೆಸ್ಟ್ ವಾರೆಂಟ್ ಕಂತ ನಡೆದಕ್ಕೆ ಎಂಕ ದಾಲ ಮನ್ಪಾರ ಆಪುಜಿ ಯಾನು ಎನ್ನ ಎಂಕ ಬೋಡಪ್ಪನ ಸೆಕ್ಯುಲರ್ನ ಯಾನು ಮಂತ ನೋಡು 6 ಕಾನೂನು ಪ್ರಕಾರ ಪೋತೀರಿ ಈ ವಿಷಯ ಕಾನೂನು ಪ್ರಕಾರ ಪೋತಿರ್ದಾಂಡ ಕಾನೂನು ಎಂಚಿನ ತೀರ್ಮಾನ ಕೊರ್ಪೆರ ಐ ಕ್ಯಾಪಲ ಅಂತ ಅರೆದಗ್ಗಾವೆ ಯಾನಲ್ಲ ಕಾನೂನು ಪ್ರಕಾರನೇ ಪೋದು ಅರೆಗೆ ಕೊರ್ಪುನಂಚಿನ ಕಾಸನು ಯಾನು ಕೊರಡು ಪಂಡದೇ ಉಲ್ಲೆ ನನ್ನಲ್ಲ ಅವು ಕೊರಂದೆ ಕುಲ್ಲುಜ್ಜಿ 6 ಕೊರಂಡಲ್ಲ ಎನ್ನ ಆ ರೀತಿ ಎಂಕೆ ಎಂಚಿನ ಪಂಡನಲ್ಲ ಯಾನು ಅರ್ನ ಫ್ರೆಂಡ್ ಯಾನರೆಂದಲ್ಲ ದ್ವೇಷ ಅನ್ಪುಜಿ ಅರೆನ್ನ ದುಂಬುಲ ಸ್ನೇಹಿತೆ ಇತ್ತಿರ ಸ್ನೇಹಿತೆ ನಾನು ದುಂಬುಗಳ ಸ್ನೇಹಿತೆ ಕಾಸು ಕೊರ್ಪುನ ಇತ್ತಿನಾನೆ ಅವು ಕೊರಡು ನ್ಯಾಯವಾದಿ ಯಾನು ಕೊರಡು ಕಷ್ಟಕಾಲ ಕೊರ್ಪುನ ಕಾಸಿನ ನ್ಯಾಯವಾದ ಕೊರಡು ಅವನು ಖಂಡಿತವಾದ ಅರೆಗೆ ಎತ್ತವೆ ಅದು ಎಂಗೆ ದಿನದ ಪೇರ್ನೆ ಭಾರಿ ಕಷ್ಟ ಉಂಟು ಅಂಚದ ಪುನಗ ಕಾಸು ಹೊಂದಿಸಿದ್ದಾರೆ ಕೊರ್ಪುನು ಪಂಡ ಎಂಗೆ ಕಷ್ಟದ ಕೆಲಸ ಅಂಚದು ಯಾನು ಅರಡ ಕಾಲಾವಕಾಶಕ್ಕೆ ಅಂದು ಕಾಲಾವಕಾಶಕ್ಕೆ ಕೇಂದ್ರ ಕೊರಂದನೆಕ್ಕೆ ಎಂಗೆ ದಾಲ ಮನ್ಪರ ಆಪುಜಿ ಐಕ್ 6 ಬೋರ್ಡ್ ಎತ್ತನ ಕಾನೂನು ಪ್ರಕಾರ ಪೋತೀರಿ ಯಾನಲ್ಲ ಕಾನೂನು ಪ್ರಕಾರನೇ ಹೋದು ಅರೆಗೆ ಕೊರ್ಪುನ ಕಾಸನ್ನು ಯಾನು ಎತ್ತವೆ ಎಂಚಾಡಲ್ಲ ಐಕ್ ಒಂಚೂರು ಕಾಲಾವಕಾಶ ಕೊರಡು ಆತಿ ಹಿಡ್ದು ಹೆಚ್ಚಿಗೆ ಅಂದಾಲ ಪನ್ಪುಜಿ ಯಾನದೇ ನರಡ ಕಾಸು ಯಾನು ಸಾಮಾನ್ಯ ಪ್ರಜಾಧಿಪನ ಸಾಮಾನ್ಯ ಜನಾಧಿಪನಗ ಅರಡ ಸಾಲದೆ ತೊಂದೆ ಬಟ್ ಅವೇನು ಮುರಾಣಿ ಯಾರು ಪಂಚಾಯತದ ಅಧ್ಯಕ್ಷರು ಚಂಚಲಾಕ್ಷಿ ತಲೆಮರೆಸಿಕೊಂಡಿದ್ದಾರೆ ಚೆಕ್ ಬೌನ್ಸ್ ಪೂರ ಪಂತೇರು ಚೆಕ್ ಬೌನ್ಸ್ ಆತನ ಎಂಕ ಗೊತ್ತುಜ್ಜಿ ಚೆಕ್ ಪಾಡದಲ್ಲಜ್ಜರು ಬೌನ್ಸ್ ಆತಲ್ಲಜ್ಜಿ ಆ ಮಾಹಿತಿ ಎಂಕ ಗೊತ್ತುಲಜ್ಜಿ ಒಂಜಿ ರಡ್ಡನೇ ಅದು 6 ಏನಾನು ಪಂಚಾಯತದ ಅಧ್ಯಕ್ಷರು ಪನ್ಪನ ನಿಲೆಟ್ಟು 6 ಹೈಲೈಟ್ ಮಂತೇರು ಅವು ಎಂಕೊಂಚೂರು ಎನ್ನ ಒಂಜಿ ಅಭಿವೃದ್ಧಿ ತಂದಕ್ಕೆ ಒಂಚೂರು ಎಂಕ ಅಡೆತಡೆ ಹಾಕೋಣ ಪಂಡದು ಅಡೆತಡೆ ಹಾಕೋಣ ಪನ್ಪನ ಒಂಜಿ ಭಾವನೆ ಎಂಕ ಬರಂದುಂಡು ಬಟ್ ಆಂಡಲ್ಲ 6 ಪನ್ಯಕ್ಕೆ ಯಾನು ಲೆಕ್ಕ ದೀಪುಜಿ
ಅಂಚಿನ ಯಾನು ಅಧ್ಯಕ್ಷ ಆನಗನೇ ಏತೋ ಜನ ನಾನು ವಿರೋಧ ಮಂತನಕಲು ಉಲ್ಲೇರು ದೇವರ ದೈಟ ದಾಲ ಆತಜಿ ನಾನು ಆರೋಜಿ ಪಂಡೇರು ಪಂಡದ ಯಾನಕ್ಕೆ ಮಂಡೆ ವೆಚ್ಚಲ ಮಂತುಜಿ ಯಾನಕ್ಕೆ ಡಿಪ್ರೆಸ್ ಅಲ್ಲ ಆತಜಿ ಬೊಕ್ಕ ಯಾನಕ್ಕೆ ದಾಲ ಆಲೋಚನೆ ಮಲ್ಪರೆ ಪೋತುಜಿ ಯಾನು ಎನ್ನ ಅದಕ್ಕೆ ಎನ್ನ ಕೆಲಸ ಇಂಜಿನೊಂಡ ಯಾನು ಕುಲ್ದಿನಿ ಯಾನು ಈ ಸ್ಥಾನದ ಕುಲ್ದಿನಿ ಅಂತ ಮುಳ್ಳಿನ ಹಾಸಿಗೆಡು ಈ ಮುಳ್ಳಿನ ಹಾಸಿಗೆಡು ಕುಲುನಾಗ ಎಂಕ್ಲೆಗ್ ಪ್ರಚಾರ ಬರ್ಕೊಂಡು ಪುದರ್ ಬರ್ಕೊಂಡು ಪುದರಡ್ದಿಲ್ಲ ಜಾಸ್ತಿ ಅಪಪ್ರಚಾರನೇ ಜಾಸ್ತಿ ಬರ್ಕೊಂಡು ಈ ರೆಡ್ಡೆ ಕೆಲಸ ಮಂತಂದ ಅಪಪ್ರಚಾರನೇ ಜಾಸ್ತಿ ಬರ್ಕೊಂಡು ಹಿಡ್ದವ್ರ ಐಕ್ಯ ಪೂರ ಕೆವಿ ಕೊರೊಂದು ಕುಲುನ್ನಾಣ ಎಂಕ್ ಸಮಾಜ ಸೇವೆ ಒಂದು ಬರಾಪಜಿ ಯಾನ ಕುಲ್ದಿನ ಉದ್ದೇಶ ಮೂಲು ಎನ್ನ ಗ್ರಾಮದ ಜನಕ್ಲೆಗ್ ದಾದಾಂಡಲ ಮೂಲ ಅಭಿವೃದ್ಧಿ ಆವಡು ಸಮಾಜ ಸೇವೆ ಮನ್ಕೊಡು ಪಂಪನ ಉದ್ದೇಶ ಯಾನ ಮೂಲ ಕುಳ್ಳುದೆ ಆ ಕೆಲಸಕ್ಕೆ ಎನ್ನ ಗ್ರಾಮದ ಜನಕ್ಕಲು ಎಂಕ್ ಪೂರ್ತಿಯಾದ ಬೆಂಬಲ ಉಳ್ಳೇರು ಸಹಕಾರ ಕೊರೊಂದುಲೇರು ಸೊ ಎನ್ನ ಗ್ರಾಮದ ಮಾತಾ ಜನಕ್ಲೆಗಳ ಯಾನು ಯಾಪಲ ಚಿರಋಣಿ ಅದಲ್ಲೇ ಅಕ್ಕಲ್ನ ಎಂಚಿನ ಕೆಲಸ ಇತ್ತನಲ್ಲ ಯಾನು ಮನ್ಪುನ ಸಾಮರ್ಥ್ಯ ಮಂತದ ಕೊರಪೆ ಬೊಕ್ಕ ಎಂಕಲ ಎನ್ನ ಗ್ರಾಮದಕ್ಕಲ್ನ ಮಾತೇರ್ನಲ್ಲ ಎನ್ನ ಪಕ್ಷದಕ್ಕಲ್ನ ಅವಡ ಬೇತೆ ಏರ್ನಲ್ಲ ಅವಡು ಎಂಕ್ ಮಾತೇರಲ್ಲ ಸಹಕಾರ ಉಂಡು ಅಕ್ಕಲ ಸಹಕಾರ ಇತ್ತ ನಡೆ ಮುಟ್ಟ ಎಂಕದಾಲ ಆವಂದು ತೊಂದರೆ ಆವಂದು ಸೊ ಎನ್ನ ಅಭಿವೃದ್ಧಿಗಳ ಓಲ್ ಅಡೆತಡೆ ಬರಂದು ಅಂಚನೆ ಕಾನೂನುಗಳ ಸಂವಿಧಾನ ಉಂಡು ಎನ್ನ ಒಟ್ಟಿಗೆ ಐತ ಪ್ರಕಾರನೇ ಅನುಕೋಪೆ ಎಂಕದಾಲ ಇಟ್ಕಲ ಹಿನ್ನಡೆ ಆಪಜಿ ಅಕ್ಕಲ ಅಪಪ್ರಚಾರ ಎಂಕದಾಲ ಹಿನ್ನಡೆ ಆಪಜಿ